ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡುರಾತ್ರಿ ಸಿನಿಮೀಯ ಮಾದರಿಯಲ್ಲಿ ತಲ್ವಾರ್ ವಾರ್ ನಡೆದಿದ್ದು, ಯುವಕರ ಗುಂಪಿನ ರಣಭೀಕರ ತಲ್ವಾರ್ ಕಾಳಗ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಂಟ್ವಾಳದ ಅಮ್ಮೆಮಾರ್ ಎಂಬಲ್ಲಿ ಪೂರ್ವದ್ವೇಷದ ಹಿನ್ನೆಲೆಯಲ್ಲಿ ಯುವಕರ ಮೇಲೆ ರೌಡಿ ಶೀಟರ್ಗಳಿಂದ ಯದ್ವಾ ತದ್ವಾ ತಲ್ವಾರ್ ದಾಳಿ ನಡೆದಿದ್ದು, ನಡುಬೀದಿಯಲ್ಲಿ ಯುವಕರನ್ನ ಅಟ್ಟಾಡಿಸಿ ತಲ್ವಾರಿನಿಂದ ರೌಡಿ ಗ್ಯಾಂಗ್ ಕೊಚ್ಚಿ ಹಾಕಿತ್ತು. ತಲ್ವಾರ್ ದಾಳಿಯಲ್ಲಿ ಗಾಯಗೊಂಡ ತಸ್ಲಿಂ ಹಾಗೂ ಮೊಹಮ್ಮದ್ ಶಾಕೀರ್ ಎಂಬ ಇಬ್ಬರು ಯುವಕರು ಪ್ರಸ್ತುತ ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ನಿವಾಸಿಗಳಾದ ಮನ್ಸೂರ್, ಪಲ್ಟಿ ಇಮ್ರಾನ್ ತಂಡದಿಂದ ಈ ಮಾರಕ ದಾಳಿ ನಡೆದಿದೆ. ಮಸ್ತಕ ಯಾನೆ ಮಿಚ್ಚಾ, ಸರ್ಫುದ್ದೀನ್, ಅಶ್ರಫ್, ರಿಜ್ವಾನ್, ಸಫ್ವಾನ್, ಅದ್ನಾನ್, ನಿಸಾಕ್, ಯಾಸೀರ್, ಸುಹೈಲ್, ಜಾಹಿದ್, ಸಾದಿಕ್, ಲತೀಫ್ ಆರೋಪಿಗಳೆಂದು ಗುರುತಿಸಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆಗಿದ್ದು, ಪೊಲೀಸರು ಪರಾರಿಯಾದ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ. ತಸ್ಲಿಂ ಹಾಗೂ ಸ್ನೇಹಿತರು ಮಾತನಾಡುತ್ತಿದ್ದ ವೇಳೆ ತಸ್ಲಿಂಗೆ ಕರೆಯೊಂದು ಬಂದಿತ್ತು. ಈ ವೇಳೆ ಆರೋಪಿಯು ಅವಾಚ್ಯ ಶಬ್ದಗಳಿಂದ ಬೈದು 4 ಮಾರ್ಗಕ್ಕೆ ಬರುವಂತೆ ಸವಾಲು ಹಾಕಿದ್ದ. ಈ ಹಿನ್ನೆಲೆಯಲ್ಲಿ ಸವಾಲು ಸ್ವೀಕರಿಸಿದ್ದ ತಸ್ಲಿಂ ಹಾಗೂ ತಂಡ ಅಮ್ಮೆಮಾರ್ ಶಾಲಾ ಬಳಿಗೆ ಹೋದಾಗ ಆರೋಪಿ ಮನ್ಸೂರ್ ಹಾಗೂ ಇತರರು ತಲವಾರಿನಿಂದ ತಸ್ಲಿಂ ಮತ್ತು ಆತನ ಸ್ನೇಹಿತ ಮೊಹಮ್ಮದ್ ಶಾಕೀರ್ ಮೇಲೆ ದಾಳಿ ನಡೆಸಿ ಬಲಗಾಲು, ಬಲಗೈ, ಮುಖದ ಮೇಲೆ ಕಡಿದು ತಲವಾರಿನಿಂದ ಕಡಿದು ಬಳಿಕ ಪರಾರಿಯಾಗಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆ ಕರೆಸಿ ಈ ತಲವಾರಿನಿಂದ ದಾಳಿ ನಡೆಸಿದ ಶಂಕೆ ವ್ಯಕ್ತವಾಗಿದ್ದು, ತಲವಾರು ಹಿಡಿದು ನಡುರಾತ್ರಿ ರೌಡಿ ತಂಡ ನಡೆಸಿದ ಅಟ್ಟಹಾಸ ಮೊಬೈಲ್ನಲ್ಲಿ ಸೆರೆಯಾಗಿದೆ.